ಸಾಮ್ರಾಜ್ಯದ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಚಿನ್ನದ ಪುರವಾಗಿ ವಿಹರಿಸುತ್ತಾ ಸ್ವರ್ಣ ಜಲವನ್ನು ತುಂಬುವ ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ವೇದಿಕೆಯಲ್ಲಿರುವ ಗಣ್ಯತಿ ಗಣ್ಯರಿಗೆ ಹಾಗೆ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನನ್ನ ಮನದಾಳದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನೀವು ಜೀವನದಲ್ಲಿ ಸೋಲನ್ನು ಅನುಭವಿಸಿರ್ಬೋದು, ನಿಮ್ಮ ಪ್ರತಿಭೆಯನ್ನು ಗುರುತಿಸಿದವರು ಇರ್ಬೋದು, ನಿಮ್ಮ ಪ್ರತಿಭೆಗಳಿಗೆ ಅವಮಾನ ಮಾಡಿದವರಾಗಿರ್ಬೋದು, ನಿಮಗೆ ನಿಂದನೆ ಬಂದಿರ್ಬೋದು, ಹತಾಶರಾಗಿರ್ಬೋದು. ಆದ್ರೆ ಅದನ್ನೆಲ್ಲ ನೀವು ಲೆಕ್ಕಕ್ಕೆ ತಗೊಳ್ಬೇಡಿ. ಜೀವನ ಅಂದ್ರೇನೆ ಹಾಗೆ. ನೀವು ಏನ್ ಮಾಡಬೇಕು ಅದಕ್ಕೆ ನೀವು ಪ್ರಯತ್ನ ಪಡಬೇಕು, ಮರಳಿ ಯತ್ನ ಮಾಡಬೇಕು. ಯಾರು ಯಾರನ್ನೂ ಅವಮಾನಿಸುವಾಗಿಲ್ಲ. ಒಂದು ವೇಳೆ ಅವಮಾನಿಸಿದೆ, ಒಂದು ಸಂದೇಶ ಇದೆ, ಯಾರಿಗೂ ಬೇಡವಾದ ಹಾಳೆ ಮುಂದೊಂದು ದಿನ ಗಾಳಿಪಟವಾಗುತ್ತದೆ ಅಂತ ಆ ಸಂದೇಶವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಬೇಜಾರಾದಾಗ, ನಿಮ್ಗೆ ನಿಂದನೆ ಕೊಡಲ್ಪಟ್ಟಾಗ ನೀವು ಜೀವನದಲ್ಲಿ ಸಾಧಿಸಿದಂತ ಸಾಧಕರ ಜೀವನ ಚರಿತ್ರೆಗಳ ಪುಟಗಳನ್ನ ನೀವು ಮೆಲುಕು ಹಾಕಬೇಕು. ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಜಗತ್ತಿಗೆ ಅಳುತ್ತಾ ಕಾಲಿಟ್ಟ ನೀನು ನಿನ್ನ ಸಾರಿಗೆ ಜಗತ್ತೇ ಅಳುವಂತೆ ಮಾಡುವಂತ ಹೇಳುವ ಸಂದೇಶವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಒಬ್ಬ ವಿಜ್ಞಾನಿಯಾಗಿ, ರಾಷ್ಟ್ರಪತಿಯಾಗಿ ಎಲ್ಲ ಮಾದರಿಯಾದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವರ ಶ್ರಮ, ಅವರ ಪ್ರಯತ್ನ, ಅವರ ಆಸಕ್ತಿ, ಅವರ ಎಲ್ಲ ಆತ್ಮವಿಶ್ವಾಸ ಎಲ್ಲವೂ ಹಿಡಿದು ಉನ್ನತ ಮಟ್ಟಕ್ಕೆ ಏರಿದಂತ ವ್ಯಕ್ತಿಯಾಗಿದ್ದು ಈ ಒಂದು ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ರೀತಿಯ ಸಲಾಮನ್ನ ನಾನು ಕೊಡ್ತಾ ಇದ್ದೇನೆ. ಕಲಾವಿದ ಕಲೆ ಇದರೆಲ್ಲ ಸಾಧನೆ ಮಾಡಬೇಕಾದ್ರೆ ಹಲವಾರು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ, ನೀವು ಎತ್ತರ ಸ್ಥಾನಕ್ಕೆ ಹೋದ್ರೆ ಅಹಂಕಾರ ಪಡಬೇಡಿ. ಜೀವನದಲ್ಲಿ ನಾವೆಲ್ಲ ಸಾಯುವ ತನಕ ವಿದ್ಯಾರ್ಥಿಗಳು, ನಾವು ಯಾರು ಪರಿಪೂರ್ಣರಲ್ಲ. ಈ ಮಾತನ್ನು ಯಾವತ್ತೂ ನೀವು ನೆನಪಿಟ್ಕೊಳ್ಳಿ. ಉದಾಹರಣೆಗೆ ಒಬ್ಬ ಡ್ರೈವರ್, ಒಬ್ಬ ನುರಿತ ಚಾಲಕ, ಅವನ ಡ್ರೈವಿಂಗ್ ಅಲ್ಲಿ ಎಫರ್ಟ್ ಅನ್ನು ಮಾಡಿಯೇ ಮಾಡ್ತಾನೆ. ಅಂತ ಸಂದರ್ಭಗಳು ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಒಂದು ಚಿಕ್ಕ ಪುಟ್ಟ ಮಗುವಿನಿಂದ ಹಿಡಿದು 3 ವರ್ಷದ ಮುಖದವರೆಗೂ ನಮಗೆ ಎಲ್ಲ ಕಲಿಯಬೇಕಾಗಿದೆ. ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಕೃತಿಗಳಿಂದ ನಾವು ತುಂಬಾ ಪಾಠಗಳನ್ನ ಕಲಿಯುವುದಿದೆ. ಈಗಾಗಲೇ ನಮಗೆ ತಿಳಿದಿದೆ, ಪ್ರಕೃತಿ ನಮಗೆ ಬಹಳಷ್ಟು ಪಾಠಗಳನ್ನ ಕಲಿಸಿದಂತ ವಿಚಾರ. ಎರಡನೇದು ಏನಂದ್ರೆ, ಒಬ್ಬನನ್ನು ಕುಳಿತು ನೀವು ಮೇಲೆ ಹೋಗುವ ಸಾಹಸ ಖಂಡಿತ ಮಾಡಬೇಡಿ. ಯಾಕಂದ್ರೆ ನೀವು ಯಾರಿಗಾದ್ರೂ ವಂಚನೆ ಮಾಡಿದ್ರೆ ಇನ್ನೊಬ್ಬ ನಿಮಗೆ ವಂಚನೆ ಮಾಡಲಿಕ್ಕೆ ಕಟ್ಟಿಟ್ಟ ಬುದ್ಧಿಯಿಂದ ಎಂಬುದನ್ನ ನೀವು ಮರಿಬಾರದು. ಒಬ್ಬನನ್ನು ಬೆಳೆಸಿದವನ ನಮ್ಮಲ್ಲಿರಬೇಕು, ಪರಸ್ಪರ ಒಬ್ಬರ ಹತ್ರ ಕಮ್ಯುನಿಟಿಯಿಂದ ಇರಬೇಕು. ಇದು ನಿಮ್ಮಲ್ಲಿ ಇರಬೇಕಾದ ಎರಡನೇ ಗುಣ. ಮೂರನೇ ಏನಂದ್ರೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲಿಕ್ಕೆ ಬೇಕು ಒಳ್ಳೆತನ ಎಂಬ ವಿಚಾರ ಈ ಮಾತಿನಲ್ಲಿ ನಡೆದ್ರೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ, ಶ್ರಮ, ಆತ್ಮವಿಶ್ವಾಸ, ಅಭಿರುಚಿ, ಛಲ ಇದೆಲ್ಲ ಇದ್ರೆ ನಿಮಗೆ ಕಲಾ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಕಲಾವಿದರಿಗೆ ಕರ್ತವ್ಯ ನಿಷ್ಠೆ ಮೊದಲಿರಬೇಕು, ವೈಯಕ್ತಿಕ ಗುಣ ನಂತರ ಇರಬೇಕು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕರ್ತವ್ಯ ನಿಷ್ಠೆಯನ್ನ ಮಾಡಿದಂತಹ ಜನರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅದರಲ್ಲಿ ನಮ್ಮ ತುಳುನಾಡ ಮಾಣಿಕ್ಯ ಅರವಿಂದ ಗೋಳಾರವರನ್ನ ನೀವು ನೋಡಬಹುದು. ಅವರ ಒಂದು ಸಂದರ್ಶನ ನಾನು ನೋಡಿದ್ದೆ. ಒಂದು ದಿನ ಅವರ ತಾಯಿಯ ದೇಹಾಂತ್ಯವಾಯಿತು. ಅವರು ದೇವರ ಕಾಲ ಸೇರಿದರು. ಆ ದಿವಸ ಅವರಿಗೆ 2 ನಾಟಕ ಆಗಿತ್ತು. ಏನ್ ಮಾಡ್ಬೇಕು, ಕರ್ತವ್ಯ ನಿಷ್ಠೆ ಅವರ ತಲೆಗೆ ಬರುತ್ತೆ. ತಾಯಿಯ ದೇಹ ಅಂತ್ಯಕ್ರಿಯೆಯನ್ನು ಮುಗಿಸಿ ಆ ದಿವಸ ಅವರು 2 ನಾಟಕಕ್ಕೆ ತೆರಳಿದರು. ಬಹಳಷ್ಟು ದುಃಖವನ್ನು ಹೊಂದಿದ ದಿನ. ಹೇಳಿಕೆಯಲ್ಲಿ ಅವರು ಹಾಸ್ಯ ಕಲಾವಿದ, ಜನರ ಮುಖದಲ್ಲಿ ಹಾಸ್ಯದ ಹೊನಲನ್ನ ಚೆಲ್ಲುವಂತಹ ಒಂದು ವ್ಯಕ್ತಿ. ಹಾಗಿದ ಮೇಲೆ ಏನ್ ಮಾಡ್ಬೇಕು, ಅವರು ಆ ದಿವಸ ನಾಟಕಕ್ಕೆ ಹೋದ್ರು, ನಾಟಕವನ್ನ ಮಾಡಿದ್ರು. ಸಂದರ್ಶನದಲ್ಲಿ ಅವರು ಹೇಳಿದ ಇನ್ನೊಂದು ಮಾತು, ಯಾವಾಗಲೂ ಕಲಾವಿದರಿಗೆ 2 ತಾಯಿ ಇರ್ತಾರಂತೆ. ಒಂದು ಹೆತ್ತ ತಾಯಿ, ಇನ್ನೊಂದು ಕಲಾಮಾತೆ ಶಾರದೆ. ಆ 2 ತಾಯಿಯರಿಗೆ ಸಮಾನವಾಗಿ ಮರ್ಯಾದೆಯನ್ನು ಕೊಟ್ಟು ಇದೀಗ ಅವರು ಎಷ್ಟು ಪ್ರಸಿದ್ಧಿಯಾಗಿದ್ದಾರೆ ಎಂಬುದಕ್ಕೆ ಇದೊಂದು ನಿದರ್ಶನ ಅಂತ ನನ್ನ ಅನಿಸಿಕೆ. ಜೀವನದಲ್ಲಿ ಸಮಸ್ಯೆಗಳು ಒಳ್ಳೆಯ ಹನಿಗಳಿದ್ದಂತೆ ನಿಧಾನವಾಗಿ ಬರಲಿ, ರಭಸವಾಗಿ ಬರಲಿ, ನಮ್ಮಲ್ಲಿ ಆತ್ಮವಿಶ್ವಾಸದ ಛತ್ರಿ ಇರಬೇಕಷ್ಟೇ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಮುಂದೊಂದು ದಿನ ನಾನು ಸೂಪರ್
ಸ್ಟಾರ್ ಆಗಿ ನೋಡಲು ಬಯಸ್ತೇನೆ. ನಿಮ್ಮೊಂದಿಗೆ ನಾನು ಸೆಲ್ಫಿ ತೆಗೆಯುವ ಕಾಲ ದೂರ ಇಲ್ಲ ಅಂತ ಹೇಳ್ತಾ 12 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.